ಕಂಬಳದ ಉಸೇನ್ ಬೋಲ್ಟ್ ಖ್ಯಾತಿಯ ವೇಗದ ವೀರ ಶ್ರೀನಿವಾಸ ಗೌಡ ಮತ್ತೊಂದು ಹೊಸ ದಾಖಲೆ ಬರೆದಿದ್ದಾರೆ. ಭಾನುವಾರ ಮಂಗಳೂರಿನ ಕಕ್ಕೆಪುದುವಿನಲ್ಲಿ ನಡೆದ ಕಂಬಳದಲ್ಲಿ 8.78 ಸೆಕೆಂಡ್ನಲ್ಲಿ 100 ಮೀಟರ್ ಕ್ರಮಿಸಿ ಹೊಸ ದಾಖಲೆ ನಿರ್ಮಿಸಿದ್ದಾರೆ. ಕಳೆದ ವಾರ ವೇಣೂರಿನಲ್ಲಿ ನಡೆದ ಕಂಬಳದಲ್ಲಿ 8.89 ಸೆಕೆಂಡ್ಗಳಲ್ಲಿ 100 ಮೀಟರ್ ಕ್ರಮಿಸಿ ದಾಖಲೆ ಬರೆದಿದ್ರು. ಕಕ್ಕೆಪುದುವು ಮೈರಾ ಸತ್ಯಧರ್ಮ ಜೋಡುಕೆರೆ ಬಯಲು ಕಂಬಳದಲ್ಲಿ ತಮ್ಮ ದಾಖಲೆಯನ್ನು ಭಾನುವಾರ ಹಿಂದಕ್ಕೆ ಹೊಸ ದಾಖಲೆ ಸೃಷ್ಟಿಸಿದ್ದಾರೆ. ಮಿಜಾರು ಪ್ರಸಾದ್ ನಿಲಯದ ಶಕ್ತಿ ಪ್ರಸಾದ್ ಮಾಲೀಕರ ಕೋಣಗಳನ್ನು ಓಡಿಸಿದ ಶ್ರೀನಿವಾಸ್ ಗೌಡ 8.78 ಸೆಕೆಂಡ್ನಲ್ಲಿ 100 ಮೀಟರ್ ಕ್ರಮಿಸಿ ದಾಖಲೆ ಬರೆದಿದ್ದು, ಈ ಬಾರಿಯ ಕಂಬಳದ ಸೀಸನ್ನಲ್ಲಿ ಅತಿ ಹೆಚ್ಚು 18 ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 1ನೇ ನಂಬರ್ ತರಲಿಗೆ 8ನೇ ವರ್ಷದ ಕಕ್ಕೆಪುದುವು ಸತ್ಯಧರ್ಮ ಜೋಡುಕೆರೆ ಕಂಬಳಕೂಟದ ಬಲ ವಿಭಾಗದ 1ನೇ ಬಹುಮಾನ 8.78. ಹಲೋ ಹೊರಜೋರ್ಗ ದಾಟಿ 100 ಮೀಟರ್ 8.96 ರೆಕಾರ್ಡ್ ಕೊಡೋರ ರೀಬ್ರೇಕ್ ಮಾಡ್ತಾರೆ ಅಶ್ವತ್ಥಪುರ ಶ್ರೀನಿವಾಸ ಗೌಡ್ರೆ. 8.78